ಅರ್ಜುನ್ ಕಾಪಿಕಾಡ್ ನಿರ್ದೇಶನದ ರಾಪಟ ಚಲನಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ. ವೀಕ್ಷಕರು ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಗೆ ದುಬೈದ ಪ್ರತಿಕ್ರಿಯಿಸುತ್ತೇನೆ. ಒಂದು ಆಲ್ರೆಡಿ ಪಿಕ್ಚರ್ ಹೋಯ್ತಾ ಭಾರಿ ಶೋಕದ ಪಿಕ್ಚರ್ ಅಂಡ್ ಒಂದು ಟೋಟಲ್ ಕಮರ್ಷಿಯಲ್ ಮೂವಿ, ಫುಲ್ ಪ್ಯಾಕೇಜ್ ಮೂವಿ. ಅರ್ಜುನ್ ಮಸ್ತ್ ಭಂಗ ಬೇತದಕ್ಕೆ ಅಂಡ್ ಐ ಥಿಂಕ್ ಒಳ್ಳೆ ಮೂವಿದ ಇದಮುಟ್ಟ ರಿಲೀಸ್ ಆತನ ಬ್ಯಾನರ್ದ ಮಸ್ತ್ ಎಫರ್ಟ್ ಪಾಡ್ದು ಪ್ರಚಾರ ಮಾಡಿದ. ಐ ಥಿಂಕ್ ದಿಸ್ ಇಸ್ ಅ ಮೂವಿ. ಸೊ ಅದಕ್ಕೆ ಪೂರ ತುಳುವೇರು ಸಪೋರ್ಟ್ ಮಾಡ್ಬೋದು. ನನಾತು ತುಳು ಪಿಕ್ಚರ್ಗೆ ಸಪೋರ್ಟ್ ಮಾಡ್ಬೋದಕ್ಕೆ ಏನೊಂದು ಪತ್ರಕರ್ತ ಮಿತ್ರರೇ, ಬೊಳ್ಳಿ ಮುಗಿಸಿದ ರಾಪಟ ಸಿನಿಮಾದ ಮಿತ್ ಪ್ರೀತಿ ಇದು ಬೈದಿನ ತುಳು ಭಾಷೆದ ಆತ್ಮೀಯ ಬಂಧುಲೆ ನಿಖಲ ಪ್ರೀತಿಡು ಬೊಳ್ಳಿ ಮೂವೀಸ್ ನಿರಂತರವಾದ ಸಿನಿಮಾ ಎನ್ಮ ಒರ್ಂಬ ಸಿನಿಮಾನು ಅವಿಕಾ ಪ್ರೊಡಕ್ಷನ್ದ ಮುಖಾಂತರ ಈ ಸರ್ತಿ ರಾಪಟ ಸಿನಿಮಾ ಅರ್ಜುನ್ ಕಾಪಿಕಾಡ್ ನಿರ್ದೇಶನಡು ಮಲ್ದ ಜವಣಿರು ಮಸ್ತ್ ಭಂಗ ಬರ್ತದೆ ಈ ಸಿನಿಮಾ ಅಂದ್ರೆ. ಐತೊಟ್ಟಿಗೆ ಸುರುಕು ಪ್ರೀಮಿಯರ್ ಶೋ ಮತ್ತು ಎಂಕ್ಲು ಗಲ್ಫ್ ರಾಷ್ಟ್ರೋಡು ಮಲ್ತ ಐಕ್ ನಮ್ಮ ತುಳುವೇರು ಅಂತ ತುಳುವೇರು ಭಾರಿ ಮಲ್ಲ ಮಟ್ಟಡು ಎಂಕ್ಲಿಗೆ ಬೆರಿ ಸಹಾಯ ಕೊಡ್ದು ಎಂಕ್ಲ ಊರದ ಸಿನಿಮಾ ಬೈದನು, ಎಂಕ್ಲ ಭಾಷೆದ ಸಿನಿಮಾ ಬೈದನಂದು ಮಸ್ತ್ ಜನ புகையில் கொடுத்து ரைட்டு ஒரு எங்கள் ஹரிஷண்ணன் இல்லைரு ದುಬೈಡು எங்கள் போய் ಕೂಡಲೇ ಹೀಗಾನಲ್ಲೇ ಬಂದು ಎದುರು ಬೈದಿನ ಹರಿಶಣ್ಣಿ ಆರಿನಿ ನಮ್ಮ ಸಿನಿಮಾದ ಓಪನಿಂಗ್ ಎಲ್ಲ ಬೈದೆ ಅಂಚನೆ ಎಂಕಲ ವೇದಿಕೆ ಎಡುಪುನಂದು ಪೂರ ಒಂಜಿ ಎಂಕಲ್ನ ಬೊಳ್ಳಿ ಮೂವಿಸ್ದ ಒಂಜಿ ಕುಟುಂಬ ನಿರ್ಮಾಪಕರು ರಡ್ಡು ನಿರ್ಮಾಪಕರ ಎಂಕಲ ದಿನೇಶಣ್ಣಿ ಏನೊಂದು ಆತ್ಮೀಯ ಮಿತ್ರೆ ರಡ್ಡು ಸಿನಿಮಾ 6 ಎಂಕಲೊಟ್ಟಿಗೆ ನಿರ್ಮಾಣ ಮಾಡಿದರು. ಎನ್ನ ಒಂಜಿ ಉಡುಪಿದ ಒಂಜಿ ಫ್ಯಾಮಿಲಿ ಎನ್ನ ಒಂಜಿ ಎಟ್ ದ ಫ್ಯಾಮಿಲಿ ಫ್ರೆಂಡ್ ಸಂತೋಷ್ ಶೆಟ್ಟಿ ಈ ಸರ್ತಿದ ಸಿನಿಮಾದ ಒಂದು ನಿರ್ಮಾಪಕರು 10 ಜನ ನಿರ್ಮಾಪಕರು ಐಟ್ ಹರಿ ಮೂಲ 5 ಜನ ಪೂರೆಲ್ಲ ಸಿನಿಮಾ ಎಡ್ಡಾವಡು ಬಂದ್ಬಿಟ್ಟು ಒಂದೇ ಉದ್ದೇಶ ಮಾತೇನಲ್ಲ ತುಳು ಭಾಷೆದ ಸಿನಿಮಾ ಎಡ್ಡಾವಡು ಒಂಜಿ ದಾದಾಂಡಲ ಒಂಜಿ ಚೇಂಜಸ್ ಕೊರಡು ಪಂಪಿನ ಒಂಜಿ ಆಸೆದ ಮಿತಿ ಈ ಸಿನಿಮಾನು ನಿರ್ಮಾಣ ಮಾಡಿದ ನಿಖಲ್ನ ಆಶೀರ್ವಾದ ಪ್ರೋತ್ಸಾಹ ಪ್ರತಿ ತುಳು ಭಾಷೆದ ಪ್ರತಿ ಸಿನಿಮಾಗಳು ಒಪ್ಪಡು ಮಾಧ್ಯಮದ ಮಿತ್ರರು ಯಾಪಲ ತುಳು ಸಿನಿಮಾನು ಯಾಪಲ ಬುಡ್ದು ಮಾಡಿದ್ರು.